ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 54ನೇ ಜಪ್ಪಿನಮೊಗರು ಪ್ರದೇಶದಲ್ಲಿ ನೆರೆ ಹಾನಿ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ನಾಗಲ್ಲು ಉರುಂಡೆ ತೋಟದ ಬಳಿ ರಾಜಕಾಲುವೆ ಸುಮಾರು 30 ಅಡಿ ಕೊಚ್ಚಿ ಹೋಗಿ ಜಪ್ಪಿನಮೊಗರು ಗಣೇಶ್ ನಗರ, ಹೊಯ್ಗೆ ರಾಶಿ, ವೈದ್ಯನಾಥ ನಗರ ಮುಖ್ಯ ರಸ್ತೆ ಜಲಾವೃತವಾದ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮಕ್ಕಾಗಿ ನೀರಾವರಿ ಇಲಾಖೆಗೆ ಸುಮಾರು 75 ಲಕ್ಷದ ಅನುದಾನ ನೀಡುವಂತೆ ಸಚಿವರನ್ನು ಆಗ್ರಹಿಸಿದರು. ನಂತರ ಸಾರ್ವಜನಿಕ ಗಣೇಶೋತ್ಸವ ಕಚೇರಿ ಮುಂಭಾಗದ ತೋಡು ಕಿರಿದಾಗಿಯೂ ನೀರು ಸರಾಗವಾಗಿ ಹರಿಯದೆ ಅಂಗಡಿ ಮನೆಗಳಿಗೆ ನುಗ್ಗಿದ ಪರಿಣಾಮ ಉಂಟಾದ ಹಾನಿ ಹಾಗೂ ಕಂಗುಳಿಮಾರ್ ಪ್ರದೇಶದಲ್ಲಿ ರಸ್ತೆ ಕೆಸರುಮಯವಾದ ಬಗ್ಗೆ ಸ್ಥಳ ವೀಕ್ಷಿಸಿ ಪಾಲಿಕೆಯ ಅಧಿಕಾರಿಗಳಿಗೆ ಹಾಗೂ ಆಯುಕ್ತರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾರ್ಗದರ್ಶನ ನೀಡಿದರು. ಅನೇಕ ಕಡೆಗಳಲ್ಲಿ ಹೋದಾಗ ದೊಡ್ಡ ರಾಜಕಾಲುವೆಯಲ್ಲಿಯೇ ನೀರಿನ ರಭಸಕ್ಕೆ ಕೂಡ ನಾವು ಕಟ್ಟಿದಂಥ ಮೋರಿಗಳೇನಿದ್ದಾವೆ, ಕಲ್ಲುಗಳಿದ್ದಾವೆ ಅಥವಾ ರಿಟೈನಿಂಗ್ ವಾಲ್ ಅದೆಲ್ಲ ಬಿದ್ದು ಹೋಗಿರ್ತಕ್ಕಂಥದ್ದು ಅನೇಕ ಕಡೆ ನಾವು ನೋಡ್ತೇವೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇಂಜಿನಿಯರ್ಗಳಿಗೆ ಒತ್ತಾಯ ಮಾಡೋದು, ಕಾಮಗಾರಿ ಮಾಡುವಾಗ ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿ ಹೇಗೆ ಮಾಡಬೇಕು ಅಂತೇಳಿ ನೋಡಿ ಮಾಡಬೇಕು. ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 21 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ದುಡ್ಡಿನ ಕೊರತೆ ಇಲ್ಲ. ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ದುಡ್ಡು ಕೊಡಬೇಕೋ ಅದನ್ನು ಕೊಡಬೇಕಾದ ಕೆಲಸ ಮಾಡಬೇಕು. ಒಂದು, ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡಲೇ ಹೋಗಿ ಅದು ರಿಪೋರ್ಟ್ ಮಾಡಬೇಕು. ತಹಶೀಲ್ದಾರರು ರಿಪೋರ್ಟ್ ಮಾಡಿ ಕೊಟ್ಟು ಕನಿಷ್ಠ 10,000 ರೂಪಾಯಿ ಅವರಿಗೆ ಕೊಡುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನಾವು ಹೇಳಿಕೊಂಡಿದ್ದೇವೆ. ಮಾಜಿ ಕಾರ್ಪೊರೇಟರ್ ಜೆ ನಾಗೇಂದ್ರ ಕುಮಾರ್, ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರಾದ ಸುಧಾಕರ ಜೆ, ಅಮರನಾಥ್ ಭಂಡಾರಿ ತಾರ್ದುಲ್ಯ, ದಾಮೋದರ ಕಿರೋಡಿಯನ್, ಉಮೇಶ್, ಪ್ರಶಾಂತ್ ಡಿಸೋಜಾ, ಹರೀಶ್ ಕುಮಾರ್, ಯೋಗೀಶ್ ರೈ ಬ್ರಹ್ಮರಬೆಟ್ಟು, ಶಕೀಲಾ ಶೆಟ್ಟಿ, ಕವಿತಾ ಮುರುಗೇಶ್, ಜಮೀಲಾ, ಸಂತೋಷ್ ಕುಮಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.